ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಸೇರಿದಂತೆ ಹಲವು ಭಾಗಗಳಲ್ಲಿ ಸಂಜೆಯ ಹೊತ್ತಿನಲ್ಲಿ ಮಳೆಯಾಗ್ತಾ ಇದೆ. ಆದರೆ ಪುತ್ತೂರಿನಲ್ಲಿ ನಿನ್ನೆ ಸಂಜೆ ಭಾರೀ ಗುಡುಗು ಸಿಡಿಲಿನ ಗಾಳಿ ಮಳೆ ಬಂದಿದೆ. ಪುತ್ತೂರು ಬಪ್ಪಳಿಗೆ ಸಮೀಪದ ಗುಂಪಕಲ್ಲಿನಲ್ಲಿ ಮನೆ ಮೇಲೆ ಬಿದ್ದಿದೆ ತೆಂಗಿನ ಮರ. ರಭಸವಾಗಿ ಬೀಸಿದ ಗಾಳಿ ಪರಿಣಾಮ ಈ ತೆಂಗಿನ ಮರ ಬಿದ್ದಿದೆ. ಆದರೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಮನೆಯವರು ಅದೃಷ್ಟವಶಾತ್ ಹೊರಗಡೆ ಕೆಲಸ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ತೆಂಗಿನ ಮರ ಬಿದ್ದಿರುವುದರಿಂದ ಮನೆಯೊಳಗೆ ಯಾರೂ ಇಲ್ಲದ ಕಾರಣ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ.